ಆಟೋಮೊಬೈಲ್ ಅಂಗಡಿಯೊಂದಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ ಘಟನೆ ಶುಕ್ರವಾರ ಮುಂಜಾನೆ derlakattೆಯಲ್ಲಿ ನಡೆದಿದೆ. derlakattೆಯ ವಿದ್ಯಾರತ್ನ ಕ್ರಾಸ್ ಎಂಬಲ್ಲಿರುವ ಭಾರತ್ ಆಟೋಮೊಬೈಲ್ ಅಂಗಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. 2 ದಿನಗಳ ಹಿಂದಷ್ಟೇ ಪೌರತ್ವ ಪ್ರತಿಭಟನೆಗೆ ತರಲಾಗಿದ್ದ ಲಾರಿ ಹಾಗೂ ಅದರಲ್ಲಿದ್ದ ಕುರ್ಚಿಗಳಿಗೆ ಬೆಂಕಿ ಹಾಕಲಾಗಿತ್ತು. ಆ ಘಟನೆಯಲ್ಲಿ ಕುರ್ಚಿ ಸಹಿತ ಸಂಪೂರ್ಣ ಲಾರಿ ಸುಟ್ಟು ಕರಕಲಾಗಿತ್ತು. ಇದೀಗ ಮಂಜೇಶ್ವರ ನಿವಾಸಿ ಸುರೇಶ್ ಎಂಬುವರಿಗೆ ಸೇರಿದ ಭಾರತ್ ಆಟೋಮೊಬೈಲ್ಸ್ ಸ್ಪೇರ್ ಪಾರ್ಟ್ಸ್ ಅಂಗಡಿಗೆ ದುಷ್ಕರ್ಮಿಗಳು ಬೆಂಕಿ ಹಾಕಿದ್ದಾರೆ. ತಡರಾತ್ರಿ 2:30ರ ಸುಮಾರಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಅಂಗಡಿ ಇರುವ ಮೇಲಿನ ಮಹಡಿಯಲ್ಲಿ ಮನೆಯಿದ್ದು ಬೆಂಕಿ ಕಾವು ಹೆಚ್ಚುತ್ತಿದ್ದಂತೆ ಮನೆ ಮಂದಿ ಮನೆಯಿಂದ ಹೊರ ಓಡಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ಯುಟಿ ಖಾದರ್ ಭೇಟಿ ನೀಡಿ ಗಲಭೆ ನಡೆಸುವ ಉದ್ದೇಶದಿಂದ ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದಾರೆ. ಜನತೆ ಯಾವುದೇ ಗೊಂದಲ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು. ಪೊಲೀಸ್ ಇಲಾಖೆ ಕೂಡಲೇ ತನಿಖೆ ನಡೆಸಿ 2 ಘಟನೆಗಳಿಗೆ ಸಂಬಂಧಿಸಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಹೇಳಿದರು. derlakatte ಅಭಿವೃದ್ಧಿ ಪ್ರದೇಶವನ್ನು ಕಪ್ಪುಚುಕ್ಕಿ ತರಬೇಕೆಂಬ ಒಂದು ಹುನ್ನಾರವನ್ನು ಅಥವಾ ತಂತ್ರವನ್ನು ಕುತಂತ್ರವನ್ನು ಪ್ರಾರಂಭ ಮಾಡಿದಂತ ಗಮನಕ್ಕೆ ಬರ್ತದೆ. ಅದಕ್ಕಾಗಿ ನಾನು ಈಗಾಗಲೇ ಬಹುಶಃ ಕಮಿಷನರ್ ಮತ್ತು ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದೇನೆ. ಈ ಕೆಲವೊಂದು ದಿವಸ ಈ ಒಂದು ಪ್ರದೇಶಕ್ಕೆ ಬಂದು ಹೋಗುವಂಥ ಎಲ್ಲ ವಿಚಾರಗಳನ್ನು ಸ್ವಲ್ಪ ಟೈಟಾಗಿ ಸೆಕ್ಯೂರಿಟಿ ಕೊಡುವಂಥದ್ದು ಮತ್ತು ಇಬ್ಬರು ಯಾವುದೇ ರೀತಿಯಿಂದಲೂ ಕೂಡ ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಬೇರೆ ವಿಧಾನಗಳಿದೆ. ಎಂತೆಂಥ ಕೇಸೆಲ್ಲ ಕೂಡ ಪತ್ತೆ ಆಗ್ತದೆ. ಈಸ್ ಕೂಡ 100ಕ್ಕೆ 100 ಪತ್ತೆ ಆಗಲೇಬೇಕು. ಪೊಲೀಸರು ಮತ್ತು ಅದರ ಬಗ್ಗೆ ನಿಗಾ ಇಟ್ಕೊಂಡು ಒಂದು ಕೇಸ್ ಬಗ್ಗೆನೇ ನಿಗಾ ಇಟ್ಟುಕೊಂಡು ಪೊಲೀಸರು ವಿಶೇಷವಾದ ಶ್ರಮದ ಮೂಲಕ 2 ಕೇಸನ್ನು ಪತ್ತೆ ಹಚ್ಚಬೇಕು. ಜನರಿಗೆ ಒಂದು ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂಥ ಇಲಾಖೆ ಮಾಡಬೇಕನ್ನೋ ಮತ್ತು ಒತ್ತಾಯ ನಾವು ಮಾಡ್ತಾ ಇದ್ದುಕೊಂಡು ದುಷ್ಕರ್ಮಿಗಳು ಅಂಗಡಿಯ ಶಟರ್ ಬಾಗಿಲನ್ನು ಕಬ್ಬಿಣದ ರಾಡ್ ಮೂಲಕ ಮೇಲೆತ್ತಿ ಒಳಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಈ ಸ್ಥಳದಲ್ಲಿ ಗಸ್ತಿಗೆ ಬಂದ ಪೊಲೀಸರು ಅಂಗಡಿಯಲ್ಲಿ ಬೆಂಕಿ ಉರಿಯುವುದನ್ನು ಕಂಡು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿ ಬೆಂಕಿ ನಂದಿಸುವಲ್ಲಿ ಸಫಲರಾಗಿದ್ದಾರೆ. ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಟೋಮೊಬೈಲ್ ಸೆಂಟರ್ ಎಂಬ ಈ ಒಂದು ಅಂಗಡಿಗೆ ಬೆಂಕಿಯನ್ನು ಕೊಟ್ಟ ಕೃತ್ಯವನ್ನು ಮಾಡಿದ್ದಾರೆ. ಈ ಕೃತ್ಯವನ್ನು ಯಾರೇ ಮಾಡಿದರೂ ಕೂಡ, ಯಾವ ಉದ್ದೇಶಕ್ಕೂ ಮಾಡಿದರೂ ಕೂಡ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪತ್ತೆ ಹಚ್ಚಬೇಕು. ಇದನ್ನು ನಾವು ಪೌರತ್ವ ಸಂರಕ್ಷಣಾ ಸಮಿತಿ ಈ 2 ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ.